Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ನಮ್ಮ ಸೂಪರ್ ಸಿಂಗರ್ ಹಾಯ್ ಹಲೋ ನಮಸ್ತೆ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ, ಹಾಗೇನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2-ಸ್ಟಾರ್ ರೈಸ್. ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ವಿಜಯ್ ಡಿಕ್ಸನ್. ಹಾಗೆ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಸಿಟಾಡೆಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಪ್ರೈಮ್ ಮಸಾಲಾ, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಅದರ ಜೊತೆಗೆ ಶಶಿ ಸೋಪ್. ಸೊ ವೀಕ್ಷಕರೇ, ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ನಿಮ್ಗೆ ಗೊತ್ತೇ ಇದೆ ದ ಒನ್ ಅಂಡ್ ಓನ್ಲಿ ದ ಸೋಲೋ ಸಿಂಗಿಂಗ್ ರಿಯಾಲಿಟಿ ಶೋ ಆಫ್ ಕೋಸ್ಟಲ್ ಕರ್ನಾಟಕ, ದಟ್ ಈಸ್ ಸೂಪರ್ ಸಿಂಗರ್ ಸೀಸನ್ 2 ನ ಜರ್ನಿಯಲ್ಲಿ ಇವತ್ತು ಮೊದಲ ಸುತ್ತು ಕಂಟಿನ್ಯೂಟಿ ಆಗ್ತಾ ಇದೆ. ಸೊ ಮೊದಲ ಸುತ್ತಿನ ಇವತ್ತಿನ ಎಪಿಸೋಡ್ಗೆ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸೊ ಹಾಗಿರುವಾಗ ಇವತ್ತಿನ ನಮ್ಮ ಮೊದಲ ಸುತ್ತಲ್ಲಿ ಯಾರು ಫಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಕಂಟೆಸ್ಟೆಂಟ್ ಅನ್ನು ಕರೆಯೋದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತೇ ಇದೆ ನಮ್ಮ ಮೂವರು ಜಡ್ಜಸ್ ಇದ್ದಾರೆ. ದಟ್ ಈಸ್ ಗುರುಕಿರಣ್ ಸರ್ ಆಗಿರ್ಬೋದು, ಕದ್ರಿ ಮಣಿಕಾಂತ್ ಸರ್ ಅಂಡ್ ರಾಜಗೋಪಾಲ್ ಸರ್ ಅವರನ್ನು ಕೂಡ ಇವತ್ತಿನ ಒಂದು ಸುತ್ತಿಗೆ ವೆಲ್ಕಮ್ ಮಾಡ್ತಾ ಇದ್ದಾನೆ. ಅಂಡ್ ಇವತ್ತಿನ ಫಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇರೋದು ಸೌರಭ್ ಅವರು. ಸೌರಭ್ ಅವರು ಹಾಡ್ತಾ ಇರುವಂತಹ ಹಾಡು ABCD ಸಿನಿಮಾದ ಹಾಡು. ನೀವು ಕೇಳಿರ್ತೀರಾ, ಜೀನಾ ಜೀನಾ ಅಂತ ಹೇಳಿ, ತುಂಬಾನೇ ಒಂದು ಇಮೋಷನಲ್ ಬೇಸ್ಡ್ ಆಗಿರುವಂತಹ ಹಾಡು. ಸೊ ಎಲ್ರಿಗೂ ಹಿಡಿಸಿರುವಂತಹ ಹಾಡು ಸೌರಭ್ ಅವರು ಹಾಡ್ಲಿಕ್ಕಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಸೌರಭ್ ಅಂತ ಹೇಳ್ತಾ, ಲೆಟ್ಸ್ ವೆಲ್ಕಮ್ ಹಿಮ್ ಆನ್ ದ ಸ್ಟೇಜ್. जीना 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 रे उड़ा गुलाल, माई तेरी चूनरिया लहराई. जीना जीना रे उड़ा गुलाल, माई तेरी चूनरिया लहराई. रंग तेरी रीत का, रंग तेरी प्रीत का, रंग तेरी जीत का, लाई लाई लाई. रंग तेरी रीत का, रंग तेरी प्रीत का, माई तेरी चूनरिया लहराई. जब जब मुझ पे है उठा सवाल, माई तेरी चूनरिया लहराई. जीना जीना रे उड़ा गुलाल, माई तेरी चूनरिया लहराई. जग से हारा नहीं मैं, खुद से हारा हूँ माँ. एक दिन चमकूंगा लेके तेरा सितारा हूँ माँ. माई रे तेरे बिन मैं तो अधूरा रहा. माई रे
मुझसे ही रूठी मेरी परछाई हो मेरी परछाई तेरा ख्याल माई तेरी चुनरिया लहराई जीना 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 रे उड़ा गुलाल माई तेरी चुनरिया लहराई रंग तेरी रीत का रंग तेरे प्रीत का रंग तेरी जीत का लाए 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 रंग तेरी रीत का रंग तेरी प्रीत का माई तेरी चुनरिया लहराई जब जब मुझ पे है उठा सवार माई तेरी चुनरिया लहराई जीना जीना रे उड़ा गुलाल माई तेरी चुनरिया लहराई ಥ್ಯಾಂಕ್ ಯು. ಸೌರಭ್ ಯಾವೂರು? ಮಂಗಳೂರೇ ಸರ್. ಇಲ್ಲಿ. ಹೌದಾ? ಎಲ್ಲಿ? ಬಿಜೆಯಲ್ಲಿ ಇರೋದು. ಓಕೆ. ಹಾಡ್ತಾ ಇದೆಯಾ ಮುಂಚೆಯಿಂದ? ಹಾಂ, ಮುಂಚೆಯಿಂದ ಆಡ್ತಾ ಇದ್ದೀನಿ. ಎಲ್ಲಿ? ಅಂದರೆ ಇರೋದು ನಾನು ಮುಡಿಪಲ್ಲಿ, ಅಲ್ಲಿ ಸಂಗೀತ ಕಲಿತಿದ್ದೇನೆ. 12 years ಆಯಿತು. ಓಕೆ. ವಾಯ್ಸ್ ಚೆನ್ನಾಗಿದೆ ನಿಂದು. ಥ್ಯಾಂಕ್ ಯು ಸರ್. ಸಿಂಗಿಂಗ್ ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸೌರಭ್ ಅವರು ಹಾಡಿದ್ರು. ಆಲ್ ದ ವೆರಿ ಬೆಸ್ಟ್ ಸೌರಭ್ ಅಂತ ಹೇಳ್ತಾ, ನಿಮ್ಮ ಹಾಡಂತೂ ನಮ್ಮ ಜಡ್ಜಸ್ ಅವರಿಗೆ ಇಂಪ್ರೆಸ್ ಆಗಿದ್ರೆ ಮೈಟ್ ಬಿ ಯು ವಿಲ್ ಬಿ ಇನ್ ದ ನೆಕ್ಸ್ಟ್ ರೌಂಡ್ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇರೋದು ಯಾರು ಅಂತ ಹೇಳಿದ್ರೆ ಭಾರ್ಗವ್ ಆಚಾರ್ಯ ಇವರು. ಸೊ ಭಾರ್ಗವ್ ಅವರು ಹಾಡ್ತಾ ಇರುವಂತಹ ಹಾಡು ಮೇಘ ಬಂತು ಮೇಘ. ಸೊ ತುಂಬಾನೇ ಒಂದು ಹಳೆಯ ಹಾಡಾದ್ರೂ ಕೂಡ ಎಲ್ಲರ ಮನಸ್ಸಲ್ಲಿ ಉಳಿದಿರುವಂತಹ ಹಾಡು, ಎಲ್ಲರ ಇಷ್ಟದ ಹಾಡು. ಸೊ ಭಾರ್ಗವ್ ಅವರು ಹಾಡ್ಲಿಕ್ಕಿದ್ದಾರೆ. ಲೆಟ್ಸ್ ವೆಲ್ಕಮ್ ಭಾರ್ಗವ್ ಆನ್ ಸ್ಟೇಜ್. ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ನೀಲಿಯ ಮೇಘ ಮೇಘ ಮಲ್ಲಾರ ಮೇಘ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ನೀಲಿಯ ಮೇಘ ಮೇಘ ಮಲ್ಲಾರ ಮೇಘ ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ಜಿಗಿದು ಸರಿಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ನೀಲಿಯ ಮೇಘ ಮೇಘ ಮಲ್ಲಾರ ಮೇಘ ರವಿಯ ರಾಶಿಯಲ್ಲಿ ಹೊನ್ನ ರಶ್ಮಿಯಲ್ಲಿ ಜನಿಸಿತೊಂದು ರೂಪ ಬೆಳಕಿನ ಚೆಲುವೆ ಸುಳಿದಳು ಬಳುಕುತ್ತ ಇಳಿಗೆ ಇಳಿದಳು ಉಷಯ ರಂಗಿನಲ್ಲಿ ದೃಶ್ಯ ನೋಟದಲ್ಲಿ ಕವಿಯ ಬಳಿಗೆ ಬಂದು ಪ್ರೇಮದ ನಯನ ತೆರೆದಳು ಕಾವ್ಯದ ಒಳಗೆ ಇಳಿದಳು ಕಲಕಲಗೊಂಡವು ತ್ರಿಪದಿ ಪದಗಳು ಪರವಶಗೊಂಡವು ಸಕಲ ರಸಗಳು ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ಜಿಗಿದು ಸರಿಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ನೀಲಿಯ ಮೇಘ ಕನ್ಯಕವನ ಮೇಘ
ದ ನಿ ದ ಪ ಮ ಪ ಸಾರೆ ಗರೆ ಗ ಮ ಪ ಮ ಗ ಮ ಗ ಮ ಗರೆ ಗ ಸರೆ ಸ ನಿ ಸರೆ ಸ ನಿ ಸರೆ ನೀರಿ ನಿರಿ ನಿ ದ ಪ ದ ನಿ ದ ಪ ಮ ಪ ದ ಪ ಮ ಗ ಮ ಪ ಮ ಗ ಸರೆ ಗರೆ ಗ ಮ ಪ ಮ ಸರೆ ಗರೆ ಗ ಮ ಪ ಮ ತಕೆ ತಕ ತ ಜಣು ತಕೆ ತಕ ತ ಜಣು. ಥ್ಯಾಂಕ್ ಯು ಸರ್. ಭಾರ್ಗವ್, ಹಾಂ ಸರ್. ಎಲ್ಲಿಂದ ಬರ್ತಾ ಇದ್ದೀರಿ? ಬಸ್ರೂರು, ಕುಂದಾಪುರ. ಓಕೆ, ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಇದು ಕ್ಲಾಸಿಕಲ್ ಕಲಿತಾ ಇದ್ದೀರಾ? ಹಾಂ ಸರ್, ಕಲಿತಾ ಇದ್ದೀನಿ. ಯಾಕಂದರೆ ಸೆಕೆಂಡ್ ಚರಣ ಸರ್ಗಮ್ ಕರೆಕ್ಟ್ ಟೈಮಿಗೆ ಹಾಡಿದ್ರಿ, ಕರೆಕ್ಟ್ ಆಗಿತ್ತು. ಯಾಕಂದರೆ ರೆಗ್ಯುಲರ್ ಹಾಡೋರು ಒಂದೊಂದ್ಸಲ ತಪ್ತಾರೆ, ಬಟ್ ನೀವು ಟ್ರ್ಯಾಕ್ ಜೊತೆ ನೀಟಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಕೇಳಲಿಕ್ಕೆ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇರೋದು ಯಾರು ಅಂತ ಹೇಳಿದ್ರೆ ಶ್ರೀ ರಕ್ಷಾ ಇವರು. ಸೊ ಶ್ರೀ ರಕ್ಷಾ ಅವರು ಬರ್ಲಿಕ್ಕಿದ್ದಾರೆ. ಸೊ ಅವರು ಕೂಡ ಹಾಡ್ತಾ ಇರುವಂತಹ ಹಾಡು ಯಾವ್ದು ಅಂತ ಹೇಳಿದ್ರೆ ಸೋಜುಗಾದ ಸೂಜು ಮಲ್ಲಿಗೆ. ಸೊ ತುಂಬಾನೇ ಒಂದು ಟ್ರೆಂಡ್ ಅಲ್ಲಿರುವಂತಹ ಹಾಡು ಇದು. ಬಟ್ ಭಾವಗೀತೆ ಆಗಿದ್ರು ಕೂಡ ತುಂಬಾನೇ ಭಾವಾತ್ಮಕವಾಗಿ ಹಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಶ್ರೀ ರಕ್ಷಾ ಆನ್ ಸ್ಟೇಜ್. ಸೋಜುಗದ ಸೂಜು ಮಲ್ಲಿಗೆ ಮಾಧವ ನಿಮ್ಮ ಮಂಡೆ ಮ್ಯಾಲೆ ತುಂಡು ಮಲ್ಲಿಗೆ. ಜುಗದ ಸೂಜು ಮಲ್ಲಿಗೆ ಮಾಧವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಳೆ ಬೆಳಗಿವ್ನಿ ತುಪ್ಪವ ಕಾಸಿವ್ನಿ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಶ್ರೀರಕ್ಷಾ, ಎಸ್ ಸರ್. ಎರಡೇ ಚರಣ ಪ್ರಾಕ್ಟೀಸ್ ಮಾಡಿದ್ದ? ಹಾಂ ಸರ್. ಎರಡೇ ಚರಣ ಪ್ರಾಕ್ಟೀಸ್ ಮಾಡಿದ್ದ? ಇಲ್ಲ ಸರ್, ಫುಲ್ ಮಾಡಿದ್ದೀನಿ. ಓಕೆ ಓಕೆ. ಯಾವ ಊರು? ಹುಬ್ಳಿ ಸರ್. ಓಕೆ, ಚೆನ್ನಾಗಿತ್ತು. ಸೊ ವಿಲ್ ಸಿ ಇನ್ ದ ನೆಕ್ಸ್ಟ್. Yes. ಯಾ, ಗುಡ್ ಲಕ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಇವತ್ತಿನ ಸುತ್ತಿನ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರುವುದು ಯಾರು ಅಂತ ಹೇಳಿದ್ರೆ KP ಮಿಲನ್ ಕುಮಾರ್ ಇವರು. ಸೊ ಮಿಲನ್ ಹಾಡ್ತಾ ಇರುವಂತಹ ಹಾಡು ಯಾವುದು ಅಂತ ಹೇಳಿದ್ರೆ ಮರೆತು ಹೋಯಿತೆ, ಅಮರ್ ಸಿನಿಮಾದ ಹಾಡು. ಸೂಪರ್ ಆದಂತಹ ಹಾಡು, ಎಲ್ಲರ ಫೇವ್ರೆಟ್ ಹಾಡು. ಸೊ ಮಿಲನ್ ಅವರು ಹಾಡಿ ಆದ ನಂತರ ಅವರು ಕೂಡ ಫೇವ್ರೆಟ್ ಆಗ್ಲಿಕ್ಕೆ ಸಾಕು. ಸೊ ಲೆಟ್ಸ್ ವೆಲ್ಕಮ್ ಮಿಲನ್ ಆನ್ ಸ್ಟೇಜ್. ಮರೆತು ಹೋಯಿತೆ ನನ್ನಯ ಹಾಜರಿ
ಮೆರವಣಿಗೆ ಹೊರಟಂತೆ ನ ಸಾವಿಗೆ ಮರೆತು ಹೋಯಿತೆ ನನ್ನಯ ಹಾಜರಿ ಬರೆದು ಎದೆಯಲಿ ನೋವಿನ ಶಾಯರಿ ಒಂದು ನಿಶ್ಶಬ್ದ ರಾತ್ರಿಲಿ ನಾವು ಆಡಿದ ಮಾತು ಹಸಿಯಾಗಿದೆ ನಾವು ನಡೆದಂತ ಹಾದಿಲಿ ಇನ್ನು ಹೆಜ್ಜೆ ಗುರುತೆಲ್ಲ ಹಾಗೆ ಇದೆ ಒಂಚೂರು ಹಿಂತಿರುಗಿ ನೀ ನೋಡೆಗ ಇನ್ನೊಮ್ಮೆ ಕೈ ಚಾಚೆಯ ಕರಗಿದೆ ನಾಲಿಗೆ ಬರವಿದೆ ಮಾತಿಗೆ ಮೆರವಣಿಗೆ ಹೊರಟಂತೆ ನ ಸಾವಿಗೆ ಮರೆತು ಹೋಯಿತೆ ನನ್ನಯ ಹಾಜರಿ ಬರೆದು ಎದೆಯಲಿ ನೋವಿನ ಶಾಯರಿ ಮಿಲನ್ ಹೇಳಿ ಸರ್. ಯಾವರು? ನಂದು ಉಡುಪಿ ಡಿಸ್ಟ್ರಿಕ್ಟ್ ಕಾರ್ಕಳ ತಾಲೂಕು ಸರ್. ಓಕೆ, ಏನು ಮಾಡ್ತಾ ಇದ್ದೀರಾ? ನಾನು ಪ್ರೊಫೆಷ್ನಲ್ ಈಗ ಮ್ಯೂಸಿಕ್ ತೊಗೊಳ್ಬೇಕಂತ ಡಿಸೈಡ್ ಮಾಡಿದ್ದೇನೆ. ಇದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ? ನಂದು ಡಿಗ್ರಿ ಆಗಿದೆ ಇಂಜಿನಿಯರಿಂಗ್. ಓಕೆ, ಅದು ಇಂಟ್ರೆಸ್ಟ್ ಇಲ್ವ ಈಗ? ಇಲ್ಲ, ಮ್ಯೂಸಿಕ್ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್. ಓಕೆ, ಇಂಜಿನಿಯರಿಂಗ್ ಮಾಡಿದ ನಂತರ ಗೊತ್ತಾಯ್ತಾ? ಓಕೆ, ಮ್ಯೂಸಿಕ್ ಇಂಟ್ರೆಸ್ಟ್. ಹೌದು ಹೌದು. ಓಕೆ, ರೈಟ್. ಏನು ಬ್ಯಾಕ್ಗ್ರೌಂಡು ಮ್ಯೂಸಿಕ್ಕು? ಕರ್ನಾಟಕಲ್ಲಿ ಜೂನಿಯರ್ ಆಗಿದೆ ಸರ್. ಕರ್ನಾಟಕ. ಓಕೆ, ಇದು ಯಾರು ಹಾಡಿದ್ದು ಗೊತ್ತಾ ಈ ಹಾಡು? ಸಂಜಿತ್ ಹೆಗ್ಡೆ. ಓಕೆ ಓಕೆ, ಗುಡ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ವೀಕ್ಷಕರೇ, ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಸೊ ಇವತ್ತಿನ ಮೊದಲ ಸುತ್ತಿನ ಈ ಸಂಚಿಕೆಯಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳುವಂತ ಟೈಮ್ ಬಂದಿದೆ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ಸೂಪರ್ ಸಿಂಗರ್ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಸೂಪರ್ ಸಿಂಗರ್ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಆಫ್ಟರ್ ದ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಆ್ಯಂಡ್ ವಿಟಮಿನ್ ಎ ಡಿ ಇರುವಂತಹ ಸೂಪರ್ ಆದಂತಹ ಆಯಿಲ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಅದರ ಜೊತೆಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಟಡೆಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಪ್ರೈಮ್ ಮಸಾಲಾ, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್ ಅಂಡ್ ಪೂರ್ಣಿಮಾ ಸಿಲ್ಕ್ಸ್ ಮತ್ತು ಶಶಿ ಸೋಪ್. ಸೊ ವೀಕ್ಷಕರೇ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಶ್ರೀಲಕ್ಷ್ಮಿ ಅವರು. ಸೊ ಶ್ರೀಲಕ್ಷ್ಮಿ ಅವರು ಹಾಡ್ತಾ ಇರುವಂತಹ ಹಾಡು H2O ಸಿನಿಮಾದ ಹಾಡು. ನಿಮ್ಗೆ ಗೊತ್ತಿದೆ, ಉಪೇಂದ್ರ ಅವರು ನಟನೆ ಮಾಡಿದಂತಹ ಸೂಪರ್ ಡೂಪರ್ ಆದಂತಹ ಸಿನಿಮಾ H2O. ಅದರಲ್ಲೂ ಕೂಡ ಸೂಪರ್ ಆದಂತಹ ಹಾಡಿದೆ ಹೂವೆ ಹೂವೆ ಅಂತ ಹೇಳಿ. ಸೊ ಈ ಹಾಡನ್ನು ಹಾಡ್ಲಿಕ್ಕೆ ಶ್ರೀಲಕ್ಷ್ಮಿ ಅವರು ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಶ್ರೀಲಕ್ಷ್ಮಿ ಆನ್ ಸ್ಟೇಜ್.
ಆಭರಣದ ಅಂಗಡಿಗೆ ಹೋಗೋಣ ಗಿಣಿಮರಿಯೇ, ಮುದ್ದಾದ ಮೂಗಿಗೆ ಮೂಗುತ್ತಿ ಹಾಕುವೆ. ಸೀರೆಗಳ ಅಂಗಡಿಗೆ ಹೋಗೋಣ ಬಾನವಿಲೆ, ಸಿಂಗಾರ ಮಾಡಲು ನಿನ್ನಂತೆ ನನ್ನನು ಮುಗಿಲೇ ಓ ಮುಗಿಲೇ. ಕೆನ್ನೆ ಕೆಂಪು ಏಕೆ ನಿನ್ನ ನೋಡೋಕೆ, ನನ್ನ ಬರುವ ನೀನೇ. ಗಾಳಿಲಿ ತಂಪನು ಕದ್ದೊಯ್ವೆ ಎಲ್ಲಿಗೆ, ಕದ್ದೊಯ್ವೆ ಎಲ್ಲಿಗೆ. ಹೂವೆ 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 ಹೂವೆ. ನಿನ್ನಿನ ಗುಣಿಗೆ ಕಾರಣವೇನೆ, ಸೂರ್ಯನ ನಿಯಮಾನೆ, ಓ ಚಂದ್ರನ ನೆನಪೇನೆ. ಶ್ರೀಲಕ್ಷ್ಮಿ ಅವರೇ, ನಮಸ್ತೆ ಸರ್. ಇದು ಹಾಡು ಯಾರು ಹಾಡಿದ್ದು ಗೊತ್ತಾ? ಕವಿತಾ ಕೃಷ್ಣಮೂರ್ತಿ. ಎಸ್. ಆ ಡೆಪ್ತ್ ಸ್ವಲ್ಪ ಇದೇನೆಂದರೆ ಅವರು ಹೂವಿನ ಜೊತೆ ಮಾತಾಡಿದ ಥರ ಇತ್ತು ಆ ಹಾಡು. ಅಂದರೆ ಅಷ್ಟು ಎಕ್ಸ್ಪ್ರೆಸಿವ್ ಆಗಿತ್ತು. ಆ ಫೀಲಿಂಗ್ಸ್ ಎಲ್ಲ ಸ್ವಲ್ಪ ಕಡಿಮೆ ಅನಿಸಿತ್ತು. ಬಟ್ ನೀವು ಓವರಾಲ್ ಚೆನ್ನಾಗಿ ಒಪ್ಸಿದ್ದೀರ. ಹಾಡು ಎಲ್ಲ ಪಾರ್ಟು ಚೆನ್ನಾಗಿತ್ತು. ನಾನು ಹೇಳಿದ್ನಲ್ಲ, ಕಾನ್ವರ್ಸೇಷನ್ ಥರ ಒಂದು ಎಕ್ಸ್ಪ್ರೆಷನ್ ಇತ್ತಲ್ಲ, ದಟ್ ವಾಸ್ ಲ್ಯಾಕಿಂಗ್ ಇನ್ ದ ಹೋಲ್ ಸಾಂಗ್. ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದಕ್ಕಿಂತ ಮೊದಲು ಹಾಡಿದವರು ಶ್ರೀಲಕ್ಷ್ಮಿ ಅವರು ಚೆನ್ನಾಗಿ ಹಾಡಿದ್ರು. ಆಲ್ ದ ವೆರಿ ಬೆಸ್ಟ್ ಶ್ರೀಲಕ್ಷ್ಮಿ ಅಂತ ಹೇಳ್ತಾ, ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇರೋದು ಧನುಷ್ ಬಂಗೇರ. ಸೊ ಧನುಷ್ ಬಂಗೇರ ಅವರು ಹಾಡ್ತಾ ಇರುವಂತಹ ಹಾಡು ಆಪ್ತಮಿತ್ರ ಸಿನಿಮಾದ ಹಾಡು ಕಣ ಕಣದೆ ಶಾರದೆ ಅಂತ ಹೇಳಿ. ಸೊ ನಿಮ್ಗೆ ಗೊತ್ತೇ ಇದ್ದಿದ್ರ ಮ್ಯೂಸಿಕ್ ಡೈರೆಕ್ಷನ್ ಬಂದ್ಬಿಟ್ಟು ನಮ್ಮ ಗುರುಕಿರಣ್ ಸರ್ ಅವರು ಮಾಡಿದಂತಹ ಡೈರೆಕ್ಷನ್ ಇದು. ಸೊ ಮ್ಯೂಸಿಕ್ ಡೈರೆಕ್ಷನ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿ ಕಂಪೋಸ್ ಆದಂತಹ ಹಾಡು ಕಣ ಕಣದೆ ಶಾರದೆ. ಸೊ ಅವರ ಮುಂದೆನೆ ಹಾಡ್ಲಿಕ್ಕೆ ಧನುಷ್ ಅವರು ರೆಡಿ ಆಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಧನುಷ್ ಆನ್ ಸ್ಟೇಜ್. ಕಣ ಕಣದೆ ಶಾರದೆ ಕಲಿತಿಹಳು ಕಾಣದೆ, ವನವನದಲ್ಲೂ ಕುಹು ಕುಹುಗಾನ, ಝರಿ ಝರಿಯಲ್ಲೂ ಜುಡು ಜುಡು ಧ್ಯಾನ, ವಿಧ ವಿಧದ ನಾದ ಅವಳು ನುಡಿಸುತ್ತಿಹಳು. ಕಣ ಕಣದೆ ಶಾರದೆ ಕಲಿತಿಹಳು ಕಾಣದೆ. ಜನನಕ್ಕೂ ಹಾಡು, ಮರಣಕ್ಕೂ ಹಾಡು, ಲಾಲಿ ಚರಮಗಳು, ಪ್ರತಿಯದೆಯಾಳ ದುರುಳಯ ತಾಳ, ಗೀತೆ ಬದುಕಿನಲು, ಕೊರಳಿನಲ್ಲಿ ಕೊಳಲಿನಲ್ಲಿ ಚೆಲುವಿನಲ್ಲಿ ಒಲವಿನಲ್ಲಿ ಒಲಿದು ನುಲಿದು ನಲಿದು ಹರಿದು ಬರುವುದು ಶ್ರುತಿಲಗಳು.
ಕಣ ಕಣದೇ ಶಾರದೆ ಕಲಿತಿಹಳು ಕಾಣದೆ. ಧನುಷ್. ಎಸ್ ಸರ್. ಹಾಂ, ಎಲ್ಲಿಂದ ಬರ್ತಾ ಇದ್ದೀರಿ? ಮುಲ್ಕಿಯಿಂದ. ಮುಲ್ಕಿ. ಯಾರ ಕಂಪೋಸಿಷನ್ ಗೊತ್ತಾ ಇದು? ಗುರುಕಿರಣ್ ಸರ್. ಓಕೆ. ಹಾಡಿರೋದು ಯಾರು ಗೊತ್ತಾ? ಮಧು ಬಾಲಕೃಷ್ಣ ಸರ್. ಓಕೆ. ಅದರಲ್ಲಿ ತುಂಬ ಕ್ಲಾಸಿಕಲ್ ಸಂಗತಿಗಳಿವೆ. ಇವನ್ ಆಲಾಪಲ್ಲೇ ನೀವು ಸ್ಟಾರ್ಟಿಂಗ್ ಅದು ಬರಲಿಲ್ಲ. ಆಮೇಲೆ ಹಾಡಲ್ಲೂ ತುಂಬ ಕಡೆ ಮೇಯ್ನ್ ಬೇಕಾದ ನೋಟ್ಗಳು ಟಚ್ಗಳು ಯಾವುದು ಬರಲಿಲ್ಲ. ವಿಲ್ಸಿ ಏನಾಗತ್ತೆ ಅಂತ. ಥ್ಯಾಂಕ್ ಯು. ಎಸ್ ಸರ್, ಸೊ ಧನುಷ್ ಅವ್ರಿಗೆ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇರೋದು ಇವತ್ತಿನ ಮೊದಲ ಸುತ್ತಲ್ಲಿ ಪಲ್ಲವಿ ಅವರು. ಸೊ ಪಲ್ಲವಿ ಅವರು ಒಂದು ಹಿಂದಿ ಹಾಡು ದಟ್ ಈಸ್ ನೇನಾ ಅಂತ ನೀವು ಕೇಳಿರ್ಬಹುದು. ಸೊ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಒಂದು ರೊಮ್ಯಾಂಟಿಕ್ ಬೇಸ್ ಅಲ್ಲಿರುವಂತಹ ಹಾಡಿದು. ಸೊ ಈ ಹಾಡನ್ನು ಪಲ್ಲವಿ ಅವರು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಪಲ್ಲವಿ. न बोले वो से मोहन क्यों है रूठे रूठे मोहन यूं कैसे मनाऊं हाय कैसे मनाऊं क्यों न बोले वो से मोहन क्यों है रूठे रूठे मोहन क्यों कैसे मनाऊं हाय कैसे मनाऊं उन बिन कटे न रहना उन बिन आवे न एक पल चैना उन बिन जियो तो कैसे मैं जियूं है भरे नैना भरे मोरे नैना झरे मोरे नैना मोहे नैना सुनी माही कहना बहे मोरे नैना भरे नैना भरे मोरे नैना झरे मोरे नैना मोहे नैना सुनी माही कहना बहे मोरे नैना. हाँ नैनों के द्वारे आने के वादे बांधे ऐसे फूलों का है जो घट पे दिल की आहट रखी है ताको पे है तोरे सारे उन बिन उन्हें मनाए उन बिन उन्हें जो उनको रिझाए उन बिन उन्हीं में मोरा जी लगे हैं भरे नैना भरे मोरे नैना झरे मोरे नैना मोहे नैना सुनी माही कहना बहे मोरे नैना भरे नैना भरे मोरे नैना झरे मोरे नैना मोहे नैना सुनी माही कहना बहे मोरे नैना. ಪಲ್ಲವಿ, ಹಲೋ ಸರ್. ಯಾವ ಊರು ನಿಮ್ಮದು? ಮಣಿಪಾಲ್. ಓಕೆ. ಎಷ್ಟು ಸಮಯದಿಂದ ಆಡ್ತಾ ಇದ್ದೀರಾ? ನಾನು 4th ಸ್ಟ್ಯಾಂಡರ್ಡ್ಗೆ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕಾಂಪಿಟೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಈಗ ಎಷ್ಟನೇ ಕ್ಲಾಸ್ ಈಗ? ಈಗ ನಾನು ಮಾಸ್ಟರ್ಸ್ ಮಾಡ್ತಾ ಇದ್ದೇನೆ, ಫೈನಲ್ ಇಯರ್. ಓಕೆ.
ಗುಡ್ ಪಲ್ಲವಿ, ರಿಯಲಿ ಯು ಗಾಟ್ ಅ ಲವ್ಲಿ ವಾಯ್ಸ್. ಥ್ಯಾಂಕ್ ಯು ಸರ್. ಆಮೇಲೆ ಉಚ್ಚಾರ ಅವೆಲ್ಲ ಪಕ್ಕ ಇದೆ. ಐ ಥಿಂಕ್ ಲವ್ಡ್ ಇಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇವೆಲ್ಲ ಟ್ಯಾಲೆಂಟೆಡ್ ಸಿಂಗರ್ಸ್, ಇಲ್ದಿದ್ರೆ ಈ ಸ್ಟೇಜಿಗೆ ಬರಲ್ಲ. ಸೊ ಬಂದಿದ್ದೀರಂದರೆ ನಿಮ್ಮ ಹತ್ರ ವಿಷಯ ಇದೆ ಅಂತ. ಅಫ್ಕೋರ್ಸ್ ಕಾಂಪಿಟೇಷನ್ ಫೈನಲ್ ಒಬ್ಬರು ಉಳಿತಾರೆ, ಸೆಗ್ರಿಗೇಟ್ ಮಾಡ್ತಾ ಇದ್ದೀವಿ. ನಮಗೂ ಸ್ವಲ್ಪ ಕಷ್ಟನೇ. ಈ ರೌಂಡಲ್ಲಿ ಅಷ್ಟೇ 3 ಜನ ಆ್ಯಸ್ ಯೂಶ್ವಲ್ ಪ್ರತಿ ರೌಂಡ್ ಇದ್ದಂಗೆ 3 ಜನ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಉಳಿದ 4ರಲ್ಲಿ ಸೆಲೆಕ್ಷನ್ ಆಗುತ್ತೆ. ಟೋಟಲ್ ಡೇಂಜರ್ ಝೋನಲ್ಲಿ ಎಷ್ಟು ನಾವು ಒಟ್ಟಿಗೆ 9 ಜನ ಸಿಂಗರ್ಸನ್ನು ನಾವು ಕಾಂಪಿಟೇಷನ್ ಒಳಗೆ ಹಾಕ್ತೀವಿ. ಸೊ ಇದರಲ್ಲಿ ಟಾಪ್ 3 ಡೈರೆಕ್ಟಾಗಿ ಸೇಫ್ ಝೋನಲ್ಲಿ ಇರ್ತಾರೆ, ಡೈರೆಕ್ಟ್ ನೆಕ್ಸ್ಟ್ ರೌಂಡಿಗೆ. ಅದರಲ್ಲಿ ಇಟ್ ಇಸ್ ಸೌರಭ್, ಯು ಕ್ಯಾನ್ ಗೋ ಟು ದ ಸೈಡ್. ಭಾರ್ಗವ್ ಆಚಾರ್ಯ and Pallavi R. ಸೊ ಉಳಿದವ್ರು ಚೆನ್ನಾಗಿ ಆಡಿದ್ದಾರೆ. ಇದರಲ್ಲಿ ಡೆಫಿನೆಟ್ ಆಗಿ ಈ ರೌಂಡಲ್ಲಿ 1 or 2 singers will be inside. ನೋಡೋಣ. ಓಕೆ, ಆಲ್ ದಿ ಬೆಸ್ಟ್ ಫಾರ್ ದ ಅದರ್ಸ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯ ಮೊದಲ ಸುತ್ತಲ್ಲಿ ಎಲ್ಲ ಹಾಡುಗಾರರು ಸೂಪರ್ ಡೂಪರ್ ಆಗಿ ಹಾಡಿದ್ದಾರೆ. ಬಟ್ ಜಡ್ಜಸ್ಸಿಗಂತೂ ಸ್ವಲ್ಪ ಟಫ್ ಟೈಮ್ ಆಗ್ಬೋದು ಯಾರಿಗೆ ಯಾವ ರೀತಿ ಸ್ಕೋರಿಂಗ್ ಕೊಡಬೇಕು ಅಂತ ಹೇಳಿ. ಬಟ್ ಎನಿ ಹಾವ್ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ದ ಕಂಟೆಸ್ಟೆಂಟ್ ಅಂತ ಹೇಳ್ತಾ, ನಮ್ಮ 3 ಜಡ್ಜಸ್ನವರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ವ್ಯೂವರ್ಸ್ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನು ಎಂಡ್ ಮಾಡ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಮ್ಮ ಸೂಪರ್ ಸಿಂಗರ್ ಜರ್ನಿಯಲ್ಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.